ನಾಡಿನ ಸಮಸ್ತ ನಾಗರಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಸ್ತಕ ಕೋವಿಡ್ ಬಿಕ್ಕಟ್ಟಿನ ನಡುವೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಹಬ್ಬ ಆಚರಣೆಗೆ ಸರ್ಕಾರ ಕೆಲ ಮಾರ್ಗಸೂಚಿಗಳನ್ನು ರೂಪಿಸಿದ್ದು, ನಾಗರಿಕರು ನಿಯಮಗಳನ್ನು ಪಾಲಿಸಿ ಸೋಂಕು ಹರಡದಂತೆ ಜಾಗ್ರತೆ ವಹಿಸಿ ಗೌರಿ ಗಣೇಶ ಹಬ್ಬ ಆಚರಿಸಬೇಕೆಂದು ಕಳಕಳಿಯ ವಿನಂತಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಿಘ್ನ ನಿವಾರಕ ಗಣಪತಿಯ ಆರಾಧನೆ ಹಿಂದೂ ಸಂಸ್ಕೃತಿಯ ಪ್ರತೀಕ. ಕಲಿಯುಗದಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಗಣಪತಿ ಅಂತ ಸಿದ್ಧಿವಿನಾಯಕನ ಆರಾಧನೆಯಿಂದ ನಮ್ಮ ಹಿರಿಯರು ಸಮಸ್ಯೆಗಳ ನಿವಾರಣೆ, ಸವಾಲುಗಳ ನಿವಾರಣೆಯನ್ನು ಎದುರಿಸ್ತಿದ್ರು. ಇವತ್ತು ಕೋವಿಡ್ನಂಥ ಸವಾಲು ಮತ್ತು ಸಮಸ್ಯೆಗಳ ಮಧ್ಯೆ ಇದ್ದೇವೆ. ಗಣಪತಿಯ ಆರಾಧನೆ ಅನಿವಾರ್ಯ. ಗಣಪತಿಯ ಆರಾಧನೆಯನ್ನು ಮಾಡ್ತಾ ಸಮಾಜ ದೇಶದ ಹಿತಕ್ಕೆ ಬಯಸ್ತಾ ಕೋವಿಡ್ನ ಎಚ್ಚರಿಕೆಯಿಂದ ಸರ್ಕಾರ ಮಾಡಿರುವ ನಿಯಮಗಳ ಅಡಿಯಲ್ಲಿ ಗಣಪತಿ ಆರಾಧನೆ, ಸಾಮಾಜಿಕ ಅಂತರ, ಮುಖಕವಚ, ಮೆರವಣಿಗೆಯನ್ನು ಮಾಡದೆ ಪೂಜೆ ಮತ್ತು ಪ್ರಾರ್ಥನೆಗಳಿಂದ ಗಣಪತಿಯನ್ನು ಆರಾಧಿಸುವ ಕಾರ್ಯದ ಮುಖಾಂತರ ಕೋವಿಡ್ ನಿಯಂತ್ರಣಕ್ಕೆ ನಾವೆಲ್ಲ ಭಾಗಿಯಾಗೋಣ. ಕೋವಿಡ್ ಗಣಪತಿಯ ಹಬ್ಬದ ಕಾರಣಕ್ಕೆ ಪಸರಿಸದೆ ಕೋವಿಡ್ ನಿಯಂತ್ರಣ ನನ್ನ ಕಾರ್ಯದಿಂದ ಸಮಾಜಕ್ಕೆ, ಕುಟುಂಬಕ್ಕೆ, ದೇಶಕ್ಕೆ ಬಾರದ ರೀತಿಯಲ್ಲಿ ಗಣಪತಿ ಸೇವೆಯನ್ನು, ಗಣಪತಿ ಆರಾಧನೆಯನ್ನು ಮಾಡುವ ಮುಖಾಂತರ ಕೋವಿಡನ್ನು ನಿಯಂತ್ರಿಸೋಣ. ಗಣಪತಿಯ ಆರಾಧನೆಯನ್ನು ಮಾಡೋಣ. ಸಂಸ್ಕೃತಿ ರಕ್ಷಣೆಯ ಜೊತೆಗೆ ರಾಷ್ಟ್ರ ರಕ್ಷಣೆಯನ್ನು ಮಾಡೋಣ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.